ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳ ಶಿಕ್ಷಕ ರಕ್ಷಕರ ಸಭೆಯು ಕಾಲೇಜಿನ ಲಯೋಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರಿನ ನಿಟ್ಟೆ ಕೆಎಸ್ ಹೆಗ್ಡೆ ಕಾಲೇಜಿನ ಸೈಕಿಯಾಟ್ರಿ ವಿಭಾಗದ ಕೌನ್ಸಿಲರ್ ಮಮತಾ ಭಂಡಾರಿಯವರು ಮಾತನಾಡಿ, ಮನೆಯ ಆರ್ಥಿಕ ಪರಿಸ್ಥಿತಿಯ ವಿಚಾರವಾಗಿ ತಂದೆ ಮತ್ತು ತಾಯಿ ಇಬ್ಬರು ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇರಬಹುದು. ನೀವು ನಿಮ್ಮ ಮಕ್ಕಳ ಜೊತೆಗೆ ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು. ಆದರೂ ನೀವು ನಿಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಹೇಳಿದ್ರು. ನಮ್ಮ ಮಕ್ಕಳು ಕಾಲೇಜಿಗೆ ಹೋಗಿ ಹೇಗೆ ಆಗ್ತಾರೆ, ಜವಾಬ್ದಾರಿಯಾಗಿ ಕಲಿತಾರಾ, ಅಥವಾ ಕೆಲವರಿಗೆ ಕಾಲೇಜಿಗೆ ಹೋದ ನಂತರ ನಮ್ಮ ಮಕ್ಕಳು ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ, ಅಥವಾ ಅವರ ವರ್ತನೆಯಲ್ಲಿ their behavior there are a lot of changes as they entered this phase of college. There will be lot of such confusions, questions, expectations and also lot of disappointments sometimes. So ಈ ಒಂದು ಪರಿಸ್ಥಿತಿಯನ್ನು ನಾವು ಹೇಗೆ ಮಕ್ಕಳ ಜೊತೆ ಸ್ಪಂದಿಸಿ ಅವರ ಜೊತೆಯಲ್ಲಿದ್ದು ಅವರ ಅಕಾಡೆಮಿಕ್ ಸ್ಟಡೀಸ್ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಹೇಗೆ ನಾವು ಅವರ ಜೊತೆ ಇರಬೇಕು ಮತ್ತು ಪರಸ್ಪರವಾಗಿ ಅವರೊಂದಿಗೆ ಹೊಂದಿಕೊಂಡು ಅವರ ಬೆಳವಣಿಗೆಗೆ ನಂತರ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ ಸಾಸ್ಟಿ ಅವರು ಮಾತನಾಡಿ, ಈ ವಯಸ್ಸಿನಲ್ಲಿ ಮಕ್ಕಳು ಡ್ರಗ್ಸ್, ಸಿಗರೇಟ್, ಗಾಂಜಾ, ಸೆಕ್ಸ್ ನಂತಹ ವಿಚಾರಗಳಿಗೆ ಬೇಗ ಆಕರ್ಷಿತರಾಗ್ತಾರೆ. ಈ ನಿಟ್ಟಿನಲ್ಲಿ ವಿಶೇಷ ಜಾಗೃತಿ ವಹಿಸಿ ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಅಮೂಲ್ಯವೋ ನಮಗೂ ಅಷ್ಟೇ ಅಮೂಲ್ಯ. ಆದ್ದರಿಂದ ಮಕ್ಕಳಿಗೆ ಬೈಕ್ ನೀಡಬೇಡಿ ಮತ್ತು ಮೊಬೈಲ್ ಬಳಕೆಯ ಬಗ್ಗೆ ಗಮನ ಹರಿಸಿ ಎಂದು ಹೇಳಿದ್ರು. Sometimes students have broken their bones. What happens is we have got only one son, one daughter. Whatever they ask, we feel like giving because they are everything for us. Sometimes we can't say no. Things can wait. They're not 18, they're just 16, they're 17. They need to learn, they need to know driving, they need to have license, and that is very important. ಈ ಸಂದರ್ಭ ಶಿಕ್ಷಕ ರಕ್ಷಕ ಸಮಿತಿಯ ಪದಾಧಿಕಾರಿಗಳಾದ ಜ್ಯೋತಿ ಪಾಯಸ್, ಕ್ರಿಸ್ ಡಿಸೋಸಾ, ಕಾಲೇಜಿನ ವಾಣಿಜ್ಯ ಮತ್ತು ಕಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಸ್ಟಾಲಿನ್ ಡಿಸೋಸಾ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 10 ಪೋಸ್ಟ್ 7 ಮಂಗಳೂರು.